ಜಗತ್ತಿನ ಮೊದಲ ಸಂಸತ್ ಎನಿಸಿದ 12ನೇ ಶತಮಾನದ ಅನುಭವ ಮಂಟಪದ ಸ್ತಬ್ಧ ಚಿತ್ರ ಭಾನುವಾರ ದೆಹಲಿಯ ರಾಜ್ಪಥ್ನಲ್ಲಿ ನಡೆದ ಗಣರಾಜ್ಯೋತ್ಸವದಲ್ಲಿ ಪ್ರದರ್ಶನಗೊಂಡಿತು. ಮತ್ತೆ ಕಲ್ಯಾಣ ಕಾರ್ಯಕ್ರಮದಲ್ಲಿ ರಾಜ್ಯದಾದ್ಯಂತ ಸಂಚಾರ ಮಾಡಿದ 12ನೇ ಶತಮಾನದ ಅನುಭವ ಮಂಟಪದ ಸ್ತಬ್ಧ ಚಿತ್ರ 71ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ರಾಷ್ಟ್ರ ರಾಜಧಾನಿಯ ರಾಜ್ಪಥ್ನಲ್ಲಿ ಪ್ರದರ್ಶನಗೊಂಡಿತು. ಇದು ಜಗತ್ತಿನ ಮೊದಲ ಸಂಸತ್ ಎಂದೇ ಖ್ಯಾತಿ ಪಡೆದಿತ್ತು. ಕಳೆದ 11 ವರ್ಷಗಳಿಂದ ರಾಜ್ಪಥ್ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರ ಭಾಗಿಯಾಗುತ್ತಿದ್ದು, ಈ ಬಾರಿ 12ನೇ ಶತಮಾನದಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಕ್ರಾಂತಿ ಸೃಷ್ಟಿಸಿದ್ದ ಅನುಭವ ಮಂಟಪಕ್ಕೆ ಕೇಂದ್ರ ರಕ್ಷಣಾ ಇಲಾಖೆ ಒಪ್ಪಿಗೆ ನೀಡಿತು. ಕಾಯಕವೇ ಕೈಲಾಸ, ದೇಹವೇ ದೇಗುಲ, ದಯವೇ ಧರ್ಮದ ಮೂಲವಯ್ಯ ಎನ್ನುವ ಅಂಶಗಳನ್ನು ಸ್ತಬ್ಧ ಚಿತ್ರ ಹೊಂದಿದ್ದು, ಬಸವಣ್ಣನವರ ಪ್ರತಿಕೃತಿಯನ್ನು ನಿರ್ಮಿಸಲಾಗಿತ್ತು. ಹಿಂಭಾಗದ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ, ಅಲ್ಲಮಪ್ರಭು ಸೇರಿದಂತೆ ಕೆಲ ಪಾತ್ರಗಳನ್ನು ಕಲಾವಿದರು ಅಭಿನಯಿಸಿದರು. ಕೆಳಭಾಗದಲ್ಲಿ ಅಂಬಿಗರ ಚೌಡಯ್ಯ, ಅಕ್ಕನಾಗಮ್ಮ, ಕಲ್ಯಾಣಮ್ಮ, ಹರಳಯ್ಯ ಮೊದಲಾದವರ ಪ್ರತಿಕೃತಿಗಳನ್ನು ಒಳಗೊಂಡಿತ್ತು. समारोह का कर्नाटक की झांकी सलामी मंच के सामने मानव इतिहास में पहली धार्मिक सामाजिक संसद अनुभव मंटपा पर आधारित ಉಂಬಜಂಗಮ ಬಂದಡೆ ನಡೆಯಂಬರು ಉನ್ನದ ಲಿಂಗಕ್ಕೆ ಬೋನವಾಗಿಡಿಯಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲತ್ತಾಗಿದ ಮಿಟ್ಟೆಯಂತಪ್ಪರಯ್ಯ. ರಾಜ್ಪಥ್ನಲ್ಲಿ ನಡೆದ ಪರೇಡ್ನಲ್ಲಿ ಕರ್ನಾಟಕ ಇದುವರೆಗೆ ಒಮ್ಮೆ ಪ್ರಥಮ, 2 ಬಾರಿ ದ್ವಿತೀಯ ಹಾಗೂ 2 ಬಾರಿ ತೃತೀಯ ಬಹುಮಾನ ಗೆದ್ದುಕೊಂಡಿದೆ. ಪರೇಡ್ಗೆ ಮಹಿಳಾ ಕ್ಯಾಪ್ಟನ್ ತಾನಿಯಾ ಶೆರ್ಗಿಲ್ ನೇತೃತ್ವವು ದೇಶದ ಮಹಿಳಾ ಶಕ್ತಿಯನ್ನು ಸಾಕಾರಗೊಳಿಸಿತು. ಪಥಸಂಚಲನದ ನೇತೃತ್ವವನ್ನು 2ನೇ ಬಾರಿಗೆ ಮಹಿಳೆಯೊಬ್ಬರು ವಹಿಸಿದರು.